ಬಾಡ್ಬನಕಾಯಿ ಉದ್ದದ್ದು ಪಡುವಲಕಾಯಿ. ಆಮೇಲೆ ತೂತು ತುಂಬಳ. ನಿಮ್ಮ ಸಮಸ್ಯೆ ಈ ಜನ್ಮದಲ್ಲಿ ಪರಿಹಾರ ಮಾಡುವಂತದ್ದು. ಮತ್ತೊಂದು ಮಾಡಿದೆ ತೂತು ತುಂಬಳ ದೊಡ್ಡ ದೊಡ್ಡದು. ಬೂದು 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 ಕುಂಬಳ. ನಾನು ಮರದಲ್ಲಿ ಒಲಸು ಮಾಡಿದೆ. ಮರದಲ್ಲೆಲ್ಲ ಇಲ್ಲಿ ಅದನ್ನ ಮಾಡ್ತಾ ಇದ್ದೀರಿ ನೀವು. ಮರದಲ್ಲಿ ಹಲಸು ಇಷ್ಟು ದೊಡ್ಡ ಹಲಸು ಹಲಸು ಹೊಲಸು ಅಲ್ಲ, ಹಲಸು ಅಲ್ಲ. ಹೊಲಸು ಅಲ್ಲ, ಹಲಸು. ಅದು ಮಾಡುವುದಲ್ಲ, ಅದು ಆಗುವುದು. ಒಲಸು ಆಗುದಾ? ಮತ್ತೆ ರಾರೆ ಇವ ಬಾಲೆ ಮಾಡಿದ್ದಾನೆ. ಬಾಲೆ 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 ಮಾಡಿದ್ದ ಬಾಳೆ ಅವ ಮಾಡಿದ್ದಾನೆ. ಇವ 5 ವರ್ಷದಿಂದಲೂ ಮಾಡ್ಲೇ ಇಲ್ಲ. ಇಲ್ಲ, ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗೆ ಅದು ಏನ್ ಮಾಡ್ತಾ ಇದ್ದೀನಿ ನೀನು? ಬಾಳೆ ಮಾಡಿ ಪ್ರಯತ್ನ. ಅದು ಪ್ರಯತ್ನ ಮಾಡುವಂತದ್ದಲ್ಲ, ಮತ್ತೆ ತೊಡಗುವುದು. ತೊಡಗಿದ್ರೆ ತೊಡಗಲಿಕ್ಕೆ ಇವನದ್ದೆಲ್ಲ ಕೃಷಿ ಹೇಗಾಗ್ತದೆ ಅಂತ ನೋಡಿ ಮತ್ತೆ ಮಾಡುವಂತ ಎಲ್ಲ ಬೇಕಾದ್ದು ತಯಾರು ಮಾಡ್ತಾ ಇದ್ದೇನೆ. ಮತ್ತೆ ಇವನಿಗೆ ಕಷ್ಟ ಆದ್ರೆ ಬಾಳೆಹಣ್ಣು ಸಾಕಲಿಕ್ಕೆ, ಮತ್ತೆ ನನಗೆ ಬೇಡ, ಅದು ಬೇರೆ ನೋಡುವ. ಹೊಂದಾಣಿಕೆ ಉಂಟಲ್ಲ. ನಮ್ಮ ಸಂಸಾರದಲ್ಲಿ ಹೊಂದಾಣಿಕೆ ಉಂಟು. ಇಲ್ಲ, ಆಮೇಲೆ